ಹೌದಾ? ಇಂದು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸೋಣ. ಸರಿ, ಹಾಗಿದ್ರೆ ಆ ಒಂದು ಪ್ರಶ್ನೋತ್ತರಗಳನ್ನು ಬಿಡಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ತದನಂತರ ನಮ್ಮ ತರಗತಿಯನ್ನು ಮುಂದುವರಿಸೋಣ. ಕಣ್ಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಹೇಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ, ಅದರೊಟ್ಟಿಗೆ ನಿಮ್ಮ ಫೇಸ್ಬುಕ್ ಅನ್ನು ಸಹ ತೆಗೆಯಿರಿ. ಆಯ್ತಾ? ಸರಿ, ಹಾಗಾದ್ರೆ ಇಲ್ಲಿ ನಾನು ಉತ್ತರಗಳನ್ನು ಮಾತ್ರ ಬರಿತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ನೀವು ಪ್ರಶ್ನೆ ಅದರೊಟ್ಟಿಗೆ ಉತ್ತರನ ಎರಡು ಸೇರಿಸಿ ಬರಿಬೇಕು. ಯಾವುದಿದು ಪಾಠ? ಎಷ್ಟನೇ ಒಂದು ಪಾಠ ಇದು? ಪಾಠ 11. ಪಾಠ 11 ವೀರ ಅಭಿಮನ್ಯು. ವೀರ ಅಭಿಮನ್ಯು. ವೀರ ಅಭಿಮನ್ಯು. ನಾನಿಲ್ಲಿ ಉತ್ತರಗಳನ್ನು ಮಾತ್ರ ಬರಿತೀನಿ ವಿದ್ಯಾರ್ಥಿಗಳೇ. ಪ್ರಶ್ನೆ ಅದರೊಟ್ಟಿಗೆ ಉತ್ತರವನ್ನ ಬರಿಬೇಕು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಉತ್ತರ 1. ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ಗುರು ದ್ರೋಣಾಚಾರ್ಯರು. ಹೌದಾ? ಎರಡನೇ ಉತ್ತರ. ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಯಾರಿಂದ ಕಲಿತರಪ್ಪ? ಕೌರವರು ಮತ್ತು ಪಾಂಡವರು ಬಿಲ್ವಿದ್ಯೆ. ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಆಯ್ತಾ? ಉತ್ತರ 3. ಅಭಿಮನ್ಯುವಿನ ತಂದೆ ಹೆಸರೇನು? ಅಭಿಮನ್ಯುವಿನ ತಂದೆ ಹೆಸರು ಅರ್ಜುನ. ಮಧ್ಯಮ ಪಾಂಡವ. ಮಧ್ಯಮ ಪಾಂಡವನು ಅಂತಾರವರಿಗೆ ಅರ್ಜುನ. ಅಭಿಮನ್ಯು ಅರ್ಜುನ ಅಂತ ಬಂದಿಲ್ಲಿ. ಅಭಿಮನ್ಯುವಿನ ತಂದೆ ಮಧ್ಯಮ ಪಾಂಡವ ಅರ್ಜುನ. ಆಯ್ತಾ? ಉತ್ತರ 4. ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಈ ಉತ್ತರಗಳನ್ನ ಬರ್ತಾ ಬರೀ ವಿದ್ಯಾರ್ಥಿಗಳೇ. ನಿಮ್ಮ ಪಠ್ಯಪುಸ್ತಕ ಬರೀರಿ ಮೊದಲಿಗೆ. ತದನಂತರ ಪ್ರಶ್ನೆ ಉತ್ತರವನ್ನ ಒಟ್ಟಿಗೆ ನಿಮ್ಮ ಫೇಸ್ಬುಕ್ನಲ್ಲಿ ಹಾಕುವಂತ್ರಿ. ಹೌದಾ? ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ಸರಿ, ಬಂದ್ಕೊಳ್ಳಿ ವಿದ್ಯಾರ್ಥಿಗಳೇ. ನಂತರ ಕೊಟ್ಟಿರುವ ಮಾತುಗಳನ್ನು
ಯಾರು ಯಾರಿಗೆ ಹೇಳಿದರು? ಇದು ಅ ವಿಭಾಗ. ಅ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಂತರ ಈಗ ಬರೀತಾ ನಾನು ಬರೀಲಿಕ್ಕೆ ಹೊರಟಿರೋದು ಆ ವಿಭಾಗ. ಬರ್ದಾಯ್ತಾ? ಆ ಯಾರು ಯಾರಿಗೆ ಹೇಳಿದರು? ಯಾರು ಯಾರಿಗೆ ಹೇಳಿದರು? ಒಂದು, ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಯಾರು ಹೇಳಿದ್ರು? ಯಾರು ಅಲ್ಲಿ ಕೊಡಲಾಗಿದೆ. ಯಾರು ಹೇಳಿದ್ರು? ಇದನ್ನ ಅಭಿಮನ್ಯು ಹೇಳಿದ. ಅಭಿಮನ್ಯು ಯಾರಿಗೆ? ದೊಡ್ಡಪ್ಪ. ದೊಡ್ಡಪ್ಪ ದೊಡ್ಡಪ್ಪ ಯಾರು? ಧರ್ಮರಾಯ. ಧರ್ಮರಾಯನಿಗೆ. ಎರಡನೇದು, ನಿನ್ನನ್ನು ಪಡೆದ ನಾವೇ ಧನ್ಯರು. ಯಾರು ಹೇಳಿದ್ರು? ನಿನ್ನನ್ನು ಪಡೆದ ನಾವೇ ಧನ್ಯರು ಅಂತ ಹೇಳಿ ಯಾಕೆ ಹೇಳಿದ್ರು? ಧರ್ಮರಾಯರಿಗೆ ಯಾರು ಹೇಳಿದ್ರು? ಅಭಿಮನ್ಯು ಹೇಳಿದ. ಆದ್ರ ಅನಿವಾರ್ಯವಾಗಿ ನಾವಿದ್ನ ನಿನ್ನನ್ನು ಕಳ್ಸಕ್ಕಾಗೋದಿಲ್ಲ, ನೀನು ಚಿಕ್ಕವನಿದ್ದೀಯ ಅಂತ ಹೇಳಿ ಏನ್ ಹೇಳಿದ್ರು? ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದರು. ನಿನ್ನನ್ನು ಪಡೆದ ನಾವೇ ಧನ್ಯರು. ಯಾರು ಹೇಳಿದ್ರು? ಧರ್ಮರಾಯ. ಯಾರಿಗೆ? ಅಭಿಮನ್ಯುವಿಗೆ. ಅಭಿಮನ್ಯುವಿಗೆ ಹೇಳಿದ್ರು. ಮೂರನೇದು, ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಯಾಕೆ ಹೇಳಿದ್ರು? ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಂತ ಹೇಳಿ ಯಾರು ಕೇಳಿದ್ರು? ಯಾರು ಕೇಳಿದ್ರು? ತಾಯಿ ಸುಭದ್ರೆ. ಅಭಿಮನ್ಯುವಿನ ತಾಯಿ ಸುಭದ್ರೆ ಕೇಳಿದ್ರು. ಸುಭದ್ರೆ ಯಾರಿಗೆ ಕೇಳಿದ್ರು? ಮಗ ಅಭಿಮನ್ಯುವಿಗೆ. ಮಗ ಅಭಿಮನ್ಯುವಿಗ ಅವ್ರೇನಂತ ಕೇಳಿದ್ರು? ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಂತ ಹೇಳಿ ಕೇಳಿದ್ರು. ಸರಿ, ಹೊಂದಿಸಿ ಬರೆಯಿರಿ. ಈ ವಿಭಾಗದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 1, 2, 3, 4 ಅಂತ ಕೊಡಲಾಗಿದೆ. ಸುಭದ್ರೆ ಇಲ್ಲಿ ಅದನ್ನ ಬರೀಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೀವು ಅದನ್ನ ಸರಿಯಾಗಿ ಹೊಂದಾಣಿಕೆ ಮಾಡ್ಕೋಬೇಕು. ಇದು ಬರ್ತಾಯ್ತಾ? ಅಳಿಸ್ಲಾ? ಓಕೆ. ಈ ವಿಭಾಗ ಹೊಂದಿಸಿ ಬರೆ. 1, 2, 3, 4. ಸುಭದ್ರೆ, ಉತ್ತರೆ, ಸುಮಿತ್ರೆ, ಸುಮಿತ್ರ ತ್ರೇ ಅಲ್ಲ ತ್ರ, ಧರ್ಮರಾಯ. ಇಲ್ಲಿ ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯುವಿನ ಹೆಂಡತಿ ಯಾರು? ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಅಭಿಮನ್ಯುವಿನ ಗುರು. ಅಭಿಮನ್ಯುವಿನ ಗುರು. ಅಭಿಮನ್ಯುವಿನ ದೊಡ್ಡಪ್ಪ. ಅಭಿಮನ್ಯುವಿನ ದೊಡ್ಡಪ್ಪ. ಅಭಿಮನ್ಯುವಿನ ತಾಯಿ. ಅಭಿಮನ್ಯುವಿನ ಸಾರಥಿ. ಸರಿ, ಸುಭದ್ರೆ ಅಭಿಮನ್ಯುವಿನ ತಾಯಿ, ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಯಾರು? ಸುಮಿತ್ರ ಧರ್ಮರಾಯ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ
ಅಭಿಮನ್ಯುವಿನ ದೊಡ್ಡಪ್ಪ. ಹಾಗಾದ್ರೆ ಇಲ್ಲಿ ಅಭಿಮನ್ಯುವಿನ ಗುರು ಯಾರು ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಯಾಕಂತಂದ್ರೆ ಅಭಿಮನ್ಯುವಿನ ಗುರು ಯಾರು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಶ್ರೀಕೃಷ್ಣ ಹಾಗೂ ಬಲರಾಮ. ಆ ಇಬ್ರು ಅಭಿಮನ್ಯುವಿನ ಸೋದರ ಮಾವಗಳಲ್ಲ, ಅವರೇ ಅವನ ಗುರುಗಳು. ಸರಿ ವಿದ್ಯಾರ್ಥಿಗಳೇ, ಈ ಗುಂಪಿಗೆ ಸೇರದ ಪದ ಗುರುತಿಸಿ. ಯಾವುದು ಗುಂಪಿಗೆ ಸೇರೋದಿಲ್ಲ ಆ ಪದವನ್ನು ಮಾತ್ರ ನಾನಿಲ್ಲಿ ಬರಿತಾ ಹೋಗ್ತೀನಿ. ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಇಲ್ಲಿ ಜಯದ್ರಥ ತೆಗಿಬೇಕು ನಾವು. ಯಾಕಂತ ಹೇಳಿದ್ರೆ ಜಯದ್ರಥ ಅವನು ಪಾಂಡವ ಅಲ್ಲ. ಇಲ್ಲಿ 3 ಜನ ಇದ್ದಾರಲ್ಲ, ಧರ್ಮರಾಯ, ಭೀಮಸೇನ ಮತ್ತು ಅರ್ಜುನ, ಇವರು ಪಾಂಡವರು. ಆ ಗುಂಪಿಗೆ ಜಯದ್ರಥ ಸೇರೋದಿಲ್ಲ, ಅದಕ್ಕಾಗಿ ಅವರನ್ನ ಹೊರತೆಗೆಯಿರಿ. ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧ. ಇಲ್ಲಿ ಕುಖ್ಯಾತ, ಕುಖ್ಯಾತ, ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ಇಲ್ಲಿ ಪ್ರಸಿದ್ಧಿ ತೆಗಿಬೇಕು ವಿದ್ಯಾರ್ಥಿಗಳೇ. ವಿಖ್ಯಾತ ಅಂತಂದ್ರೆ ಹೆಸರುವಾಸಿ ಆಗಿರೋದೇನೆ. ಕುಖ್ಯಾತ ಅಂದ್ರೆ ಈಗ ಹೇಳ್ತಾರೆ ನೋಡ್ರಿ, ಕುಖ್ಯಾತ ರೌಡಿ ಅಂತ ಹೇಳ್ತಾರೆ. ಕುಖ್ಯಾತ ಅಂತ ಹೇಳಿದ್ರೆ ಕ್ರೂರವಾದಂತಹ. ನಂತರ ಹೆಸರುವಾಸಿ, ಪ್ರಸಿದ್ಧ. ಇಲ್ಲಿ ಸರಿಯಾಗಿರೋದೇ ಕುಖ್ಯಾತ. 3 ಸೂರ್ಯ, ರವಿ, ಆರ್ಯ, ದಿನಕರ. ಆರ್ಯ, ದಿನಕರ ಅಂತ ಹೇಳಿದ್ರು ಸೂರ್ಯನೇ. ನಂತರ ರವಿ, ದಿನಕರ, ಸೂರ್ಯ ಎಲ್ಲ ಸಮಾನಾರ್ಥಕ. ನಂತರ ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಶಕುನಿ, ಶಕುನಿ ಕೌರವರ ಸೋದರ ಮಾವ. ಅಭಿಮನ್ಯುವಿನ ಹೆಂಡತಿ ಉತ್ತರೆ, ತಾಯಿ ಸುಭದ್ರೆ. ಕೆಳಗೆ ಕೊಟ್ಟಿರುವಂತಹ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ. ಅದನ್ನು ನೀವೇ ಮಾಡಬೇಕು, ನಾನು ಬರೆಯೋದಿಲ್ಲ. ಸ್ವಂತ ವಾಕ್ಯವನ್ನ ನೀವೇ ಬರಿಬೇಕು ವಿದ್ಯಾರ್ಥಿಗಳೇ, ಆಯ್ತಾ? ಧರ್ಮರಾಯನು ಚಿಂತಾಕ್ರಾಂತನಾಗಿರಲು ಕಾರಣವೇನು? ಸುಭದ್ರೆ ಅಭಿಮನ್ಯುವಿನನ್ನು ಏನೆಂದು ಹರಸಿದಳು? ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು? ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಬರೆಯಲು ಪ್ರಯತ್ನಿಸಿ. ಉಳಿದಿದ್ದನ್ನೆಲ್ಲ ನಾನು ಬರೆದಾಗಿದೆ ವಿದ್ಯಾರ್ಥಿಗಳೇ. ಯಾವುದಂತ ಹೇಳಿದ್ರೆ ಸ್ವಂತ ವಾಕ್ಯದಲ್ಲಿ ಬಳಸಿ. ಅವುಗಳನ್ನು ನೀವೇ ಅಂದ್ರೆ ನಿಮ್ಮಿಂದ ಹೊಸ ವಾಕ್ಯಗಳು ಬರಲಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಅದಕ್ಕಾಗಿ ನೀವೇ ಅವುಗಳನ್ನು ಬರಿಬೇಕು. ಅಂದರೆ ನಿಮ್ಮ ಸ್ವಂತ ಪದಗಳನ್ನು ಬಳಸಿ. ಈ ಕೊಟ್ಟಿರ್ತಕ್ಕಂತಹ ಪದವನ್ನು ಆ ಒಂದು ನೀವು ರಚನೆ ಮಾಡ್ತಿರಲ್ಲ ವಾಕ್ಯದಲ್ಲಿ ಇರಬೇಕು. ತದನಂತರ 2-3 ವಾಕ್ಯದಲ್ಲಿ ಇವುಗಳನ್ನು ನಾನು ಬೋರ್ಡ್ ಮೇಲೆ ಒಂದೊಂದಾಗಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಿಮ್ಗೆ ಆ ಬುಕ್ಕಲ್ಲಿನೇ ಬರೆದು ನಿಮ್ಗೆ ಆ ಫೋಟೋವನ್ನು ಕಳಿಸ್ತೀನಿ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ಕೊಟ್ಟಿರ್ತಕ್ಕಂತಹ ಎಲ್ಲ ಈ ಗ್ರಾಮರನ್ನು ಅಂದರೆ ಅಭ್ಯಾಸವನ್ನು ಪೂರ್ಣಗೊಳಿಸಿ. ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ಪಾಠದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಪೂರ್ಣಗೊಳಿಸಿ. ಶುಭ ದಿನ.